ಅಥವಾ ಕಳವಾರ್ ಚರ್ಚ್ ಇದಕ್ಕೆ ಪುರಾತನವಾದ ಇತಿಹಾಸವಿದೆ. ಈ ಇಗರ್ಜಿ ಈ ಪರಿಸರದ ಎಲ್ಲ ಇಗರ್ಜಿಗಳ ಮೂಲ ಸ್ಥಾನ ಅಥವಾ ಮದರ್ ಆಫ್ ಆಲ್ ಚರ್ಚಸ್ ಅಂತ ಹೇಳ್ಬೋದು. ಸಮೀಪದ ಚರ್ಚ್ಗಳು ಇದರ ಭಾಗವಾಗಿದ್ದವು. ಕೇದಾರ್ ಚರ್ಚಿನ ಚಾರಿತ್ರಿಕ ಶಿಲುಬೆಯ ಹಾದಿಯು 242ನೇ ವರ್ಷಾಚರಣೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. 1784 ಇಸವಿಯಲ್ಲಿ ತಪಸ್ಸು ಕಾಲದಲ್ಲಿ ಟಿಪ್ಪು ಸುಲ್ತಾನ ಕಾಲದಲ್ಲಿ ಧರ್ಮಕ್ಕೋಸ್ಕರ ಸುಮಾರು 35,000ದಿಂದ 40,000 ಕ್ರೈಸ್ತರು ಬಂಧನಕ್ಕೊಳಗಾಗಿದ್ದಾರೆ. ಇದು ಚರಿತ್ರೆ. ಆ ಸಮಯದಲ್ಲಿ ನಿರ್ವಸಿತರಾದ ಕೆಲವರು ಚರ್ಚಿನ ಹತ್ತಿರದ ಗುಡ್ಡದಲ್ಲಿ ಹೋಗಿ ತಮ್ಮ ಶಿಲುಬೆಯ ಭಕ್ತಿಯನ್ನು ಆರಾಧನೆಯನ್ನು ಆರಂಭಿಸುತ್ತಾರೆ. ಇದೇ ಕೇದಾರ್ ಚರ್ಚಿನ ಶಿಲುಬೆಯ ಬೆಟ್ಟ ಅಥವಾ ಕಳವಾರ ಗುಡ್ಡ. ಯಾತನೆ ಬಿಡುವ ಪ್ರಭು ಕ್ರಿಸ್ತರ ಶರೀರವನ್ನು ಸ್ಪರ್ಶಿಸಲು ಈ ಯಾತ್ರಿಕ ಪಯಣ ಅಥವಾ ಪಾದಯಾತ್ರೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆಯನ್ನು ಉದ್ಘಾಟಿಸಲು ಗಣ್ಯರು ಹಾಗೂ ಊರಿನ ಮಹನೀಯರು ಹಲವಾರು ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು ಇಲ್ಲಿ ಹಾಜರಿದ್ದಾರೆ. ಎಲ್ಲರಿಗೂ ನಾನು ಮಗದೊಮ್ಮೆ ಸ್ವಾಗತಿಸುತ್ತೇನೆ. ಈಗ ನಮ್ಮ ಕೆಥೋಲಿಕ್ ಸಭಾದ ಮಾಜಿ ಕೇಂದ್ರೀಯ ಅಧ್ಯಕ್ಷ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಲ್ ಪಿಡಿಕೋಸ್ಕರ್ ಅವರು ಎಲ್ಲರನ್ನು ತಮ್ಮ ಮಾತಿನಲ್ಲಿ ಸ್ವಾಗತಿಸಿ. ಎಲ್ಲರಿಗೂ ನಮಸ್ಕಾರ. ಬಿಸಿಲ ಧಗೆಯಲ್ಲಿ ನಾವು ಬೆಂದು ಹೋಗ್ತಾ ಇದ್ದೇವೆ. ಆದ್ದರಿಂದ ಚೊಕ್ಕದಾಗಿ ನಾವು ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದಂಥ ನಮ್ಮ ವಲಯದ ಧರ್ಮಗುರುಗಳ ರೆವರೆಂಡ್ ಫಾದರ್ ಆಸ್ಟಿನ್ ಪ್ಯಾರಿಸ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಲಾರೆನ್ಸ್ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ತಿಳಿಯಲು ಬಂದಂಥ ನಮ್ಮ ಧರ್ಮ ಪ್ರಾಂತ್ಯದ PRO ರವರಾದ ಫಾದರ್ JB ಸಲ್ಡನ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಲಾರೆನ್ಸ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೆಥೋಲಿಕ್ ಸಭಾ ಈ ವಲಯದ ಆತ್ಮಿಕ ನಿರ್ದೇಶಕರಾದ ಫಾದರ್ ಆಂಟೋನಿ ಶೆರರ್ ಅವರು ಆಗಮಿಸಿದ್ದಾರೆ. ತಮಗೂ ಸ್ವಾಗತ. ಅವರನ್ನು ಸಹ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ನಮ್ಮ ಆತ್ಮೀಯರಾದ ಬಶೀರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಚರ್ಚಿನ ಎಲ್ಲ ಮುಖ್ಯ ಚರ್ಚಿನ ಹಾಗೂ ಶ್ರದ್ಧ ಚರ್ಚಿನ ಕಾಟಿಪಳ್ಳ ಚರ್ಚಿನ ಹಾಗೂ ನಮ್ಮ ಗೋಕುಲ್ ಚರ್ಚಿನ ಧರ್ಮಗುರುಗಳಾಗಿ ಅದೇ ನಮ್ಮ ನಾಲದ ಧರ್ಮಗುರುಗಳಾಗಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಡೇನಿಸ್ ಡಿಸಿಲ್ವರ್ ಅವರು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಿರಾಜ್ ಅವರು ನಮ್ಮ ಈ ಶಿಕ್ಷಣ ಸಂಸ್ಥೆ ಹಲವು ಸಂಸ್ಥೆಗಳ ಅಧ್ಯಕ್ಷರಾದ ಸಿರಾಜ್ರವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಪರಿಸರದ ನಮ್ಮ ಮುಖಂಡರು ಹಾಗೂ ಮಸೀದಿಯ ಅಧ್ಯಕ್ಷರಾದ ರಶೀದ್ರವರು ಆಗಮಿಸಿದ್ದಾರೆ. ನಿಮಗೂ ನಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ವಂದನೀಯ ಫಾದರ್ JB ಸಲ್ಡನ್ ತಮ್ಮ ಒಂದು ಕಿರು ಸಂದೇಶವನ್ನು ಇಲ್ಲಿ ನೀಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಊರ 10 ಸಂವತ್ಸರೇ ನೆರೆದಿರುವ ಸಹೋದರರೇ ಸಹೋದರಿಯರೇ, ಕ್ರೈಸ್ತ ಅನುಯಾಯಿಗಳಿಗೆ 1784ನೇ ಇಸವಿ ವಿಶೇಷವಾಗಿ ಒಂದು ಕರಾಳ ಸಮಯವಾಗಿತ್ತು. ಸಮಸ್ಯೆಯಲ್ಲಿ ಕೂಡಿದ್ದ ಕ್ರೈಸ್ತ ಬಾಂಧವರಿಗೆ ತಮ್ಮ ವಿಶ್ವಾಸವನ್ನು ಸಾರಲು ಅಸಾಧ್ಯವಾದಾಗ ಈ ಕಳವಾರು ಹತ್ತಿರದ ಸಂತ ಯೋಸಫರ
ಚರ್ಚ್ ಇರುವ ಜಾಗದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರು ಒಟ್ಟಿಗೆ ಸೇರಿ ಪ್ರಾರ್ಥನೆಗೈಯುತ್ತಿದ್ದರು. ವಿಶೇಷವಾಗಿ ಅಂದಿನ ದಿನಗಳಲ್ಲಿ ತಮ್ಮ ವಿಶ್ವಾಸವನ್ನು ರಕ್ಷಿಸಲು, ಯೇಸುವಿನಲ್ಲಿರುವ ಪ್ರೀತಿಯನ್ನು ಸಾರಲು ಅವರಿಗೆ ಆ ಜಾಗ ಒಂದು ಪವಿತ್ರ ಜಾಗವಾಗಿ ಬೆಳೆಯಿತು. ತದನಂತರ ಕಳೆದ 242 ವರ್ಷಗಳಲ್ಲಿ ನಾವು ತುಳು ಭಾಷೆಯಲ್ಲಿ ಕಪ್ಪು ತಿಂಗಳು ಅಂತ ಹೇಳ್ತೇವೆ. ಆ ಆಚರಣೆಯನ್ನು ಈ ಪವಿತ್ರ ಮಾಸದಲ್ಲಿ 40 ದಿನಗಳ ಉಪವಾಸದೊಡನೆ ನಾವು ಆಚರಿಸುತ್ತಾ ಬಂದಿದ್ದೇವೆ. ಶಿಲುಬೆಯ ಹಾದಿಯ ಆ ಚಿಂತನೆ, ಆ ಧ್ಯಾನ ನಮಗೆ ಕ್ರೈಸ್ತ ಬಾಂಧವರಿಗೆ ಬಹಳಷ್ಟು ಅರ್ಥಭರಿತವಾದ ಕಾಲ. ನಾವು ಕೇವಲ ಬೈಬಲನ್ನು ಓದುವ ಜನರು ಮಾತ್ರವಲ್ಲ, ಕೇವಲ ಬೈಬಲನ್ನು ಅರ್ಥೈಸಿಕೊಳ್ಳುವ, ಧ್ಯಾನಿಸುವ ಕ್ರೈಸ್ತರಲ್ಲ, ಬದಲಾಗಿ ಅದರೊಡನೆ ನಮ್ಮ ಜೀವನದಲ್ಲಿ ಯೇಸುವಿನೊಡನೆ ನಡೆಯುವ ಅಂಥ ಒಂದು ಪ್ರಯತ್ನವನ್ನು ಮಾಡುವ ಕ್ರೈಸ್ತನ ಅನುಯಾಯಿಗಳು ನಾವು. ಕೇವಲ ಪಾಠ ಓದಿದರೆ ಸಾಲದು, ಧ್ಯಾನ ಮಾಡಿದರೆ ಸಾಲದು, ಬದಲಾಗಿ ಆತ ಯಾವ ರೀತಿಯ ನರಕಯಾತನೆಯನ್ನು ತನ್ನ ಜೀವನದಲ್ಲಿ ಅನುಭವಿಸಿಕೊಂಡು ಬಂದಿದ್ದಾನೋ ಅದೇ ಪಾದದಲ್ಲಿ ನಾವು ಕೂಡ ನಡೆಯಬೇಕು. ಆತನ ಪಾದದಲ್ಲಿ ನಾವು ನಡೆಯುವಾಗ ಆ ಧಾರ್ಮಿಕ ಚಿಂತನೆಯಲ್ಲಿ ನಮ್ಮ ಜೀವನವನ್ನು ನವೀಕರಿಸಬೇಕೆಂಬ ಒಂದು ಉತ್ತಮವಾದ ಆಲೋಚನೆಯನ್ನು ನಮ್ಮ ಅಂತರದಲ್ಲಿ ನಾವು ಪ್ರತಿ ವರ್ಷ ಕರಗಿಸ್ತೇವೆ. ಯೇಸು ಪಟ್ಟ ಕಷ್ಟ, ಆತನನ್ನು ಶಿಲುಬೆಗೇರಿಸಿದಾಗ ಆತನಿಗಾದ ಏನೆಲ್ಲ ಕಷ್ಟಗಳು, ಯಾತನೆ ಏನೆಲ್ಲ ಬಂತು, ಅದನ್ನು ನಾವು ಸ್ಮರಿಸುವ ಈ ಸುದಿನ. ವಿಶೇಷವಾಗಿ ಶುಭ ಶುಕ್ರವಾರಕ್ಕೆ ನಾವು ತಯಾರಿ ಮಾಡುವ ಈ ಪವಿತ್ರ ವಾರದಲ್ಲಿ, ಈ ಮಂಗಳವಾರದ ದಿನ ನಾವು ಈ ಪವಿತ್ರ ಜಾಗದಲ್ಲಿ ಒಟ್ಟಿಗೆ ಸೇರಿ ಆತನ ಯಾತನೆ ಏನಿತ್ತು, ಆತನ ಕಷ್ಟಗಳೇನಿದೆ ಅದನ್ನೆಲ್ಲವನ್ನು ಅರ್ಥೈಸುವಾಗ ನಾವು ಕೂಡ ಆ ದಾರಿಯಲ್ಲಿ ನಡೆಯುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ನಮಗೆ ಕ್ರೈಸ್ತರಿಗೆ ಈ ಶಿಲುಬೆಯ ಹಾದಿ ಕೇವಲ ಧ್ಯಾನದ ಮಾತೊಂದಲ್ಲ, ಬದಲಾಗಿ ಆತನ ಚಿಂತನೆಗಳು, ಆತನ ಕ್ಷಮಾ ಮನೋಭಾವ, ಆತನ ಪ್ರೀತಿಯ ಮನೋಭಾವವನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳಿಸಿಕೊಂಡು ಈ ಜಗತ್ತಿನಲ್ಲಿ, ಈ ಆಧುನಿಕ ಕಾಲದಲ್ಲಿ ನಾವು ಅದನ್ನು ಜೀವಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಆತ ನಮ್ಮ ಭಗವಂತ, ಆತ ಕ್ಷಮಿಸುತ್ತಾ ಹೋದ. ಆತ ನಮ್ಮ ಭಗವಂತ ಎಲ್ಲರನ್ನು ಪ್ರೀತಿಸುತ್ತಾ ಹೋದ. ಆತ ನಮ್ಮ ಭಗವಂತ ಎಲ್ಲರೊಡನೆ ಸೇರಿ ಜೀವಿಸಿದಾತ. ನಮ್ಮನ್ನು ಸ್ವರ್ಗ ದಾರಿಯಲ್ಲಿ ನಡೆಸಲು ಒಂದು ಪ್ರೇರಣೆ ನೀಡಿದಾತ. ನಾವು ವಿಶೇಷವಾಗಿ ನಮ್ಮ ದೇವರು ಅಲ್ಲಿ ದೂರ ಸ್ವರ್ಗದಲ್ಲಿರುವವರಲ್ಲ, ಆತ ನಮ್ಮೊಂದಿಗೆ ಇದ್ದಾನೆ. ನಮ್ಮ ಕಷ್ಟಗಳನ್ನು ಅರ್ಥೈಸಿಕೊಂಡು ನಿಜವಾಗಿಯೂ ಆತನ ದಾರಿಯಲ್ಲಿ ನಡೆಯಲು ಪ್ರೇರಣೆ ನೀಡುತ್ತಾನೆ ಎಂಬುದು ನಮ್ಮ ಅನಿಸಿಕೆಯಾಗಿದೆ. ವಿಶೇಷವಾಗಿ ಈ ಶಿಲುಬೆಯ ಹಾದಿಯ ಆ ಪ್ರೇರಣೆಯನ್ನು ನಾವು ತೆಗೆದುಕೊಳ್ಳುವಾಗ ಖಂಡಿತವಾಗಿಯೂ ಎಲ್ಲರೊಡನೆ ನಾವು ಬೆರೆತು ಜೀವಿಸುವಾಗ ಆತನ ಪ್ರೀತಿಯನ್ನು ಸಾರಲು, ಆತನ ಕ್ಷಮೆಯನ್ನು ಸಾರಲು, ಆತನ ಚಿಂತನೆಗಳನ್ನು ಸಾರಲು, ಅದಕ್ಕೆ ಸರಿಯಾಗಿ ಜೀವಿಸಲು ಆ ಭಗವಂತ ನಮಗೆ ಆಶೀರ್ವಾದವನ್ನು ನೀಡಲೆಂದು ಹಾರೈಸ್ತೇನೆ. ಅದೇ ರೀತಿ ಇಂದು ಈ ಹಾದಿಯನ್ನು ಹಿಡಿಯುವ ಎಲ್ಲ ಕ್ರೈಸ್ತ ಬಾಂಧವರಿಗೆ, ನಮ್ಮೊಟ್ಟಿಗೆ ಸೇರಿರುವ ಎಲ್ಲರಿಗೂ ದೇವರ ಆಶೀರ್ವಾದಗಳನ್ನು ಬೇಡುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಮ್ಮೊಂದಿಗಿದ್ದಾರೆ ಅಂಜುಮಾನ್ ಶಾಲೆಯ ಸಂಚಾಲಕರಾದ ಶ್ರೀಯುತ ಸಿರಾಜ್ ಮನೆಗಾರ್ ಸರ್. ತಮ್ಮಿಂದ ಈ ಸಂದರ್ಭದಲ್ಲಿ ಒಂದು ಕಿರು ಸಂದೇಶ. ಎಲ್ರಿಗೂ ನಮಸ್ಕಾರ. ಈ ಒಂದು ಶುಭ ಸಮಾರಂಭದಲ್ಲಿ ಬಂದಿರುವಂತಹ ಎಲ್ಲ ಪ್ರಾಂತ್ಯದ ಕಾಟಿಪಲ್ಲ, ಕೃಷ್ಣಾಪುರ, ಈ ಕಡೆ ಕೂಲೂರು, ತೋಕೂರು ಬಂದಿರುವ ಎಲ್ಲ ಕ್ರಿಸ್ತ ಬಾಂಧವರಿಗೂ, ಎಲ್ಲ ವೇದಿಕೆಯಲ್ಲಿರುವಂತಹ ಗುರುಗಳವರಿಗೂ, ಉಳಿದೆಲ್ಲ ನನ್ನ ಮುಂದಿರುವಂತಹ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿಯರೇ, ಈ ಒಂದು ಸೌಹಾರ್ದತ ದಿನವನ್ನು ನಮ್ಮ ಈ ಜೋಕಟ್ಟೆಯಲ್ಲಿ ನೀವು ಮಾಡಿರುವುದು ನಮಗೆ ಸಂತೋಷ ತಂದಿದೆ. ನೀವು ಮಾಡುವ ಎಲ್ಲ ಕಾರ್ಯಕ್ಕೂ ಆ ಭಗವಂತನು ನಿಮಗೆ ಯಶಸ್ಸನ್ನು ದೊರಕಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಮುಂದಿನದಲ್ಲಿ ಕೂಡ
ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಸೌಹಾರ್ದದಿಂದ ಬಾಳಿ ನಮ್ಮ ರಾಷ್ಟ್ರಕ್ಕೆ ಉತ್ತಮವಾದ ಸೇವೆ ಗೆಲ್ಲುವಲು ಒಂದು ಅವಕಾಶ ಸಿಗಲಿ ಅಂತೇಳಿ ಆರಿಸಿ ಹೆಚ್ಚಿಗೆ ಇನ್ನು ಮಾತನಾಡದೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂದರ್ಭೋಚಿತವಾಗಿ ಕಿರು ಸಂದೇಶವನ್ನು ನೀಡಿದ ಸಿರಾಜ್ರವರೇ ತಮಗೆ ಧನ್ಯವಾದಗಳು. ನಮ್ಮೊಂದಿಗಿದ್ದಾರೆ ಕಾಟಿಬಳ್ಳಾರ್ ಚರ್ಚಿನ ಧರ್ಮಗುರುಗಳಾದ ಸಂತೋಷ್ ಲೋಬೋ ಹಾಗೂ ಕಥೋಲಿಕ್ ಸಭಾದ ಮಾಜಿ ಕೇಂದ್ರೀಯ ಅಧ್ಯಕ್ಷ ಆಲ್ವಿನ್ ಡಿಸೋಜ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಲಾರೆನ್ಸ್ ಅವರು ಶಾಲು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಒಂದು ಕಿರು ಸಂದೇಶ ನಮ್ಮ ಸುರತ್ಕಲ್ ವಲಯದ ಧರ್ಮಗುರುಗಳು ಆಸ್ಟಿನ್ ಪೀಟರ್ ಪೇರಿಸ್ ಅವರು ಇಲ್ಲಿ ಒಂದು ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ನೆರೆದಿರುವ ಸಮಸ್ತ 10 ಜನರೇ, ಕ್ರೈಸ್ತ ಬಾಂಧವರೇ, ಯೇಸು ಮಾನವ ಕುಲದ ಮುಕ್ತಿಗಾಗಿ ತಮ್ಮ ಮರಣ ಹಾಗೂ ಜೀವವನ್ನು ಕೊಡುವ ತಮ್ಮ ಪುನರುತ್ಥಾನದ ಈ ಪವಿತ್ರ ಕ್ಷಣಗಳನ್ನು ಈ ವಾರದಿಂದ ಪ್ರಾರಂಭವಾಗಿ ಬರುವ ಆದಿತ್ಯವಾರ ತನಕ ಆಚರಣೆ ಮಾಡುವಾಗ ಇವತ್ತಿನ ಈ ಪ್ರಾಯಶ್ಚಿತ್ತ ಮೆರವಣಿಗೆ ಒಂದು ರೀತಿಯಲ್ಲಿ ಒಂದು ಸೌಹಾರ್ದದ ಹಾಗೂ ಒಂದು ಬಂಧುತ್ವದ ವೇದಿಕೆ ಆದದ್ದು ತುಂಬ ಸಂತೋಷ. ನಾವೆಲ್ಲರೂ ಈ ಪ್ರಪಂಚದಲ್ಲಿ ಸಹೋದರರು ಸಹೋದರಿಯರು, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ನಾವು ದೇವರ ಮೇಲೆ ಭಾರವಿಟ್ಟು ಅನ್ಯೋನ್ಯತೆಯಿಂದ ಹಾಗೂ ಪರಸ್ಪರ ಸಹಕಾರದಿಂದ ನಾವು ಜೀವನದಲ್ಲಿ ನಡೆಯಬೇಕು. ಒಬ್ಬರ ಇನ್ನೊಬ್ಬರ ಕಷ್ಟದಲ್ಲಿ, ಅವರ ದುಃಖದಲ್ಲಿ ಅದನ್ನು ಸ್ವಲ್ಪ ಆದರೂ ಅದನ್ನು ಪರಿಹರಿಸಲು ನಾವು ಪ್ರಯತ್ನ ಮಾಡಬೇಕು ಅಂತ ಈ ಒಂದು ಪ್ರಾಯಶ್ಚಿತ್ತ ಮೆರವಣಿಗೆ ಮುಖಾಂತರ ಹಾಗೂ ಈಗಾಗಲೇ ಸಂದೇಶ ನೀಡಿದ ರೆವರೆಂಡ್ ಫಾದರ್ JB ಸಲ್ಡಾನ ಇದರ ಮಹತ್ವವನ್ನು ತಿಳಿಸಿದ್ದಾರೆ. ಚರಿತ್ರೆಯಲ್ಲಿ ನಮಗೆ ಇದೊಂದು ಕರಾಳ ಅಧ್ಯಾಯ. 242 ವರ್ಷದ ಹಿಂದೆ ಆದ ಒಂದು ಕಹಿ ಘಟನೆ. ನಮಗೆ ಜ್ಞಾನಿಗಳು ಹೇಳ್ತಾರೆ, ದೋಸ್ ಹೂ ಫರ್ಗೆಟ್ ಹಿಸ್ಟ್ರಿ ಹ್ಯಾವ್ ನೋ ಫ್ಯೂಚರ್. ಚರಿತ್ರೆ ಮರೆತವರಿಗೆ ಭವಿಷ್ಯವಿಲ್ಲ. ಆದರೆ ಆ ಚರಿತ್ರೆಯಲ್ಲಿ ಏನು ನಡೆದಿತ್ತು ಅದನ್ನು ಆ ಕಾಲದಲ್ಲಿ ಯಾವ ಸನ್ನಿವೇಶದಲ್ಲಿ ನಡೆಯಿತು ಅಂಥ ಸನ್ನಿವೇಶದಲ್ಲಿ ನಮ್ಮ ಪೂರ್ವಜರು ಹೇಗೆ ಅವರ ವಿಶ್ವಾಸವನ್ನು ದೃಢವಾಗಿ ಅದನ್ನು ಕಾಪಿಟ್ಟು ತಮ್ಮ ಜೀವನದಲ್ಲಿ ಆ ಯೇಸುಕ್ರಿಸ್ತರ ಪ್ರೀತಿಯನ್ನು, ಕ್ಷಮೆಯನ್ನು, ಅವರ ಒಳ್ಳೆಯತನವನ್ನು ಅದನ್ನು ಹಂಚಿದರು, ನಮಗೆ ಕೂಡ ಅದನ್ನು ಕೊಟ್ಟರು. ಇದರ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಇಂಥ ಒಂದು ಸತ್ಪರಂಪರೆ ನಿರಂತರವಾಗಿ ಮುಂದುವರಿಯಲಿ ಹಾಗೂ ಈ ಒಂದು ಸಣ್ಣ ಪಾದಯಾತ್ರೆ ಮುಖಾಂತರ ನಮ್ಮ ಜೀವನದ ಯಾತ್ರೆ ಕೂಡ ಆ ದೇವರ ಅನುಗ್ರಹಕ್ಕೆ ಒಳಪಟ್ಟ ಒಂದು ಪವಿತ್ರ ಯಾತ್ರೆಯಾಗಲಿ ಅಂತ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ ಹಾಗೂ ದೇವರ ಆಶೀರ್ವಾದವನ್ನು ನಿಮ್ಮೆಲ್ಲರ ಮೇಲೆ ನಾನು ಕೋರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶ್ರೀಯುತ ರಾಣಿ ಹಾಗೂ ಪಂಗಡದಿಂದ ಒಂದು ಪ್ರಾರ್ಥನೆ. ನಮ್ಮ ಕಷ್ಟಗಳಲ್ಲಿ, ನಮ್ಮ ನೋವುಗಳಲ್ಲಿ ನಮ್ಮೊಂದಿಗೆ ನಮ್ಮ ಯೇಸು ಇದ್ದಾರೆ. ಅವರು ಪಟ್ಟ ಭಾವನೆಗಳನ್ನು ನಾವು ಅವರ ಯಾತನೆಯನ್ನು ನಾವು ಧ್ಯಾನಿಸುತ್ತಾ ಯೇಸುವನ್ನು ಕೊಂಡಾಡಿ ಅವರೊಂದಿಗೆ ನಾವು ಮುನ್ನಡೆಯೋಣ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ.
ಆ ಗುರಿ ಮುಟ್ಟುವ ತನಕ. ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಇಲ್ಲಿ ನಮ್ಮೊಂದಿಗೆ ಕಥೋಲಿಕ್ ಸಭಾದ ಕೇಂದ್ರೀಯ ಮಹಾಕಾರ್ಯದರ್ಶಿ ಶ್ರೀಮತಿ ವಿಲ್ಮಾ ಮಂತೆರೋ ಹಾಜರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ. ಈಗ ನಾವು ಈ ಯಾತ್ರಿಕಾ ಪಯಣವನ್ನು ಆರಂಭಿಸುತ್ತೇವೆ. ಇಲ್ಲಿ ಇರುವ ಗಣ್ಯಾತಿ ಗಣ್ಯರು ಈ ಧ್ವಜವನ್ನು ಪ್ರೀತಿ, ತ್ಯಾಗ ಹಾಗೂ ಸೌಹಾರ್ದತೆಯ ಸಂಕೇತವಾದ ಈ ಧ್ವಜವನ್ನು ಹಾರಿಸುವುದರ ಮೂಲಕ ಇವತ್ತು ಈ ಪಯಣವನ್ನು ಆರಂಭಿಸ್ತಾರೆ. ರೆವರೆಂಡ್ ಫಾದರ್ JB ಸಲ್ಡಾನ, ಆಸ್ಟಿನ್ ಪೀಟರ್ ಪೇರಿಸ್ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಬಶೀರ್ ಅಹಮದ್ ಇವರು ಈ ಧ್ವಜವನ್ನು ಹಾರಿಸಿ ಹಾಗೂ ಇಲ್ಲಿ ಹಾಜರಿದ್ದ ಎಲ್ಲ ಧರ್ಮಗುರುಗಳು ಧ್ವಜವನ್ನು ಹಾರಿಸಿ ಈ ಯಾತ್ರಿಕ ಪಯಣಕ್ಕೆ ನೀವು ಚಾಲನೆಯನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯೊಂದಿಗೆ ಚಪ್ಪಾಳೆ. Potlun
निष्ठुर खेड्यांचे रूम काढताय कसो तुझो बावडू उपकार आशेता हांव थंयसर रावूं त्या तुझ्या भागी खुर्साय हांव पातळी दवरता पिडे शिडे कश्टां दुखांत हांव खुर्साक पोटलून धरता आमी आशीर्वादीत करची आशीर्वादाची काच क्रिस्ताच्या रक्ताचे सहभागी करता सोम्याक मुजा किते हांव दीन ताच्या उदारपणाक बचावे काल्स हातान दवरून पाखणटलो सोम्याक दिसाकी आमोली मन बागेवून तांचे तांचो मारो तो करतलो हाडपी तो जायनाशे आमी आशीर्वादीत करची आशीर्वादाची कास क्रिस्ताच्या रक्ताचे सहभागी करता Saka